ಮಂಗಳೂರಿನ ಕೊಡಿಯಾಲ್ಬೈಲ್ನಲ್ಲಿರುವ ಸಂತ ಅಲೋಷಿಯಸ್ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಪ್ರಾರಂಭೋತ್ಸವವನ್ನು ಆಯೋಜಿಸಲಾಗಿತ್ತು. ಮಂಗಳೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದ ಸಂತ ಅಲೋಷಿಯಸ್ ಕಾಲೇಜಿನ ಪ್ರಥಮ ಪಿಯುಸಿ ಪ್ರಾರಂಭೋತ್ಸವ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು 2018-19 ಸಾಲಿನ ಪ್ರಥಮ ಪಿಯುಸಿ ಪ್ರಾರಂಭೋತ್ಸವವನ್ನು ಲಯಲಾ ಹಾಲ್ ಸಭಾಂಗಣದಲ್ಲಿ ಆಯೋಜಿಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಮೆಲ್ವಿನ್ ಮೆಂಡೋನ್ಸಾ ಎಸ್ಜೆ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಹೆಚ್ಚಿನ ಸಮಯವನ್ನ ಕಲಿಕೆಗೆ ಸೀಮಿತಗೊಳಿಸಬೇಕು. ಫೇಸ್ಬುಕ್, ವಾಟ್ಸ್ಆಪ್ ಹಾಗೂ ಇನ್ನಿತರ ಸಾಮಾಜಿಕ ಜಾಲತಾಣದಲ್ಲಿ ಕಾಲಹರಣ ಮಾಡದೆ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. One big distraction for most of the teenagers today is social media and the cell phone. Kindly do not bring your cell phone to the college. If you bring it, it may be confiscated and we will not return till you complete your education here. And when you are at home, restrict the use of your cell phone. Keep it away during your study time. You need to study at least for 3 to 4 hours. During those 3 to 4 hours, kindly switch it off. Talk to people, talk to your parents. They are more important. Talk to your friends. Don't just believe in sending WhatsApp messages or updating your Facebook status or doing something in Instagram, things like that. There is time for that. But today, you need to have real friends, not virtual friends. We believe, I got so many friends on the Facebook, but none of them will come and save you and help you in real life. ಸಮಾರಂಭದಲ್ಲಿ ರೆಕ್ಟರ್ ಫಾದರ್ ಡೆನಿಷಿಯಸ್ ವಾಸ್ ಎಸ್ಜೆ, ಕಲಾ ವಿಭಾಗ ಹಾಗೂ ವಾಣಿಜ್ಯ ವಿಭಾಗದ ಉಪಪ್ರಾಂಶುಪಾಲರಾದ ಚಾರ್ಲೋಟ್ ಡಿಸೋಸಾ, ಡೀನ್ಗಳಾದ ಗಣೇಶ್ ಅಮೀನ್, ಪ್ರದೀಪ್ ಎಂ, ಕಿರಣ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.